ಮೊನ್ನೆಷ್ಟೇ ಬಿಜೆಪಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿಕೊಂಡಿದ್ರು. ಉಮಾನಾಥ್ ಕೋಟ್ಯಾನವರಿಗೆ ತುಂಬ ಅವಮಾನ ಜಿಲ್ಲಾಡಳಿತ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಜಾತಿ ಬಗ್ಗೆ ಮಾತಾಡೋದು ಸಮಯವಸ ಅಲ್ಲ ಅಂತ ನಾನು ಅನ್ಕೊಳ್ತೇನೆ. ಪಿಲಿಕುಲದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ, ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಳ್ಳಿಲ್ಲ. ಈಗ ಅವರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಏನು ಇಲ್ಲದ ಇಶ್ಯೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಬಿಲ್ಲವ ಸಮಾಜದ ಜನತೆಯನ್ನು ಅನ್ನೆಸೆಸರಿಯಾಗಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಲ್ಲವ ಸಮಾಜ ಆಡಳಿತ ಪಿಲಿಕುಲಕ್ಕೆ ಏನು ಸಂಬಂಧವೇ ಇಲ್ಲ. ಇವರದೇ ಪಾರ್ಟಿಯಲ್ಲಿ ಇರುವ ಜಗದೀಶ್ ಅಧಿಕಾರಿ ಕೆಲವು ಸಮಯದ ಹಿಂದೆ ಬಿಲ್ಲವ ಸಮಾಜದ ಬಗ್ಗೆ ಕೇವಲವಾಗಿ ಕೀಳವಾಗಿ ಮಾತಾಡಿದ್ದಾರೆ. ಜಗದೀಶ್ ಅಧಿಕಾರಿಯನ್ನು ಬಿಜೆಪಿ ಪಕ್ಷದಿಂದ ತೆಗಿಲೂ ಇಲ್ಲ. ಇವರು ಆಡಳಿತ ಮಾಡ್ತಾ ಇದ್ದಾಗ ಎಷ್ಟು ಸಲ ಹರೀಶ್ ಕುಮಾರ್ ಅನ್ನು ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ. ನಮ್ಮ ಉಮಾನಾಥ್ ಕೋಟ್ಯಾನವರೇ ಎಷ್ಟು ಅನುದಾನಗಳನ್ನು ಪಿಲಿಕುಲಕ್ಕೆ ಕೊಟ್ಟಿದ್ದಾರೆ. ಡಿಸಿ ಆದವರಿಗೆ ಪ್ರತಿಯೊಬ್ಬ MLA ಫೋನ್ ಮಾಡಿ ನಾನು ಇವತ್ತು ಎಲ್ಲಿ ಹೋಗ್ಬೇಕು, ಏನು ಕಾರ್ಯ ಮಾಡ್ಬೇಕು ಅಂತ ಹೇಳ್ಕೊಳ್ಳುವ ಅಗತ್ಯ ಇಲ್ಲ. ಆದ್ರೆ ಇವರು ಇಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರಂತಾದ್ರೆ ಇದು ಇವರ ಮನಸ್ಥಿತಿ ಮತ್ತೆ ಇವರ ಸಿದ್ಧಾಂತಗಳನ್ನು ಇದು ತೋರಿಸ್ಕೊಳ್ತದೆ. ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್ ತುಂಬಾ ಇದೆ ಮಂಗಳೂರು ಜಿಲ್ಲೆಯಲ್ಲಿ. ಅದನ್ನೆಲ್ಲ ಬಿಟ್ಟು ಅವರನ್ನು ಕರೀಲಿಲ್ಲ, ಇವರನ್ನು ಕರೀಲಿಲ್ಲ ಅಂತ ಹೇಳ್ಕೊಂಡು ಅದನ್ನೇ ಒಂದು ಆ ಜಾತಿಯನ್ನು ಕರೀಲಿಲ್ಲ, ಈ ಜಾತಿಯನ್ನು ಕರೀಲಿಲ್ಲ. ಇಲ್ಲಿ ಮಂಗಳೂರಲ್ಲಿ ಬಿಲ್ಲವರು ಮಾತ್ರ ಇರುವುದಲ್ಲ, ಎಲ್ಲಾ ಜಾತಿಯವರಿದ್ದಾರೆ. ಒಬ್ಬ MLA ಫೋನ್ ರಿಸೀವ್ ಮಾಡ್ಲಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ಅವನ ಮನೆಗೆ ಹೋಗಿ ಅವನಿಗೆ ಬ್ಯಾಂಡ್ ವಾದ್ಯ ಇಟ್ಕೊಂಡು ಹೋಗಿ ಅವನನ್ನು ಎಚ್ಚರ ಮಾಡ್ಕೊಂಡು ಅವನಿಗೆ ಹೇಳಬೇಕು ಅನ್ನುವಂಥದ್ದು ಏನು ಇಲ್ಲ. ನಮಸ್ಕಾರ. ಮೊನ್ನೆಷ್ಟೇ ಬಿಜೆಪಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿಕೊಂಡಿದ್ರು. ಈ ಪ್ರೆಸ್ ಮೀಟಲ್ಲಿ ನಮ್ಮ ಮಾಜಿ ಮೂಡದ ಅಧ್ಯಕ್ಷರಾದ ರವಿಶಂಕರ್ ವಿಜಾರ್ ಪ್ರೆಸ್ ಮೀಟ್ ಮಾಡಿಕೊಂಡು ಉಮಾನಾಥ್ ಕೋಟ್ಯಾನವರಿಗೆ ತುಂಬ ಅವಮಾನ ಜಿಲ್ಲಾಡಳಿತ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಜಾತಿ ಬಗ್ಗೆ ಮಾತಾಡಿದ್ದಾರೆ, ಬಿಲ್ಲವ ಸಮಾಜದ ಬಗ್ಗೆ ಮಾತಾಡಿದ್ದಾರೆ. ಅವರೊಬ್ಬರು ಬಿಲ್ಲವ ಸಮಾಜದ ನಾಯಕರಾಗಿ ಅವರಿಗೆ ತುಂಬ ಅವಮಾನವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ಹೇಳಿ ಜಾತಿಯನ್ನು ಎತ್ತಿ ಕಟ್ಟುವಂಥ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಜಾತಿ ಬಗ್ಗೆ ಮಾತಾಡೋದು, ಜಾತಿಯನ್ನು ಎತ್ತು ಕಟ್ಟಿಕೊಳ್ಳೋದು ಸಮಯವಸ ಅಲ್ಲ ಅಂತ ನಾನು ಅನ್ಕೊಳ್ತೇನೆ. 5-6 ವರ್ಷಗಳಿಂದ ಬಿಜೆಪಿ ಆಡಳಿತದಲ್ಲಿದ್ದಾಗ ಪಿಲಿಕುಲದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ, ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಳ್ಳಿಲ್ಲ. ಈಗ ಅವರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಜಾತಿ ಬಗ್ಗೆ ಮಾತಾಡಿಕೊಂಡು MLAಗಳಿಗೆ ಅವಮಾನ ಆಗಿದೆ ಅಂತ ಹೇಳ್ಕೊಂಡು ಏನು ಇಲ್ಲದ ಇಶ್ಯೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಬಿಜೆಪಿಯವರು ಅಸ್ತಿತ್ವದಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಬೇಕಾಗಿ ಯಾವುದೋ ಒಂದು ಇರ್ರೆಲೆವೆಂಟ್ ಟಾಪಿಕನ್ನು ಇಟ್ಕೊಂಡು ಅಧಿಕಾರಿಗಳ ಮೇಲೆ, DCಯ ಮೇಲೆ ಆಪಾದನೆಗಳನ್ನು ಹಾಕ್ಕೊಂಡು ಅನ್ನೆಸೆಸರಿಯಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಿಲ್ಲವ ಸಮಾಜವನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಬಿಲ್ಲವ ಸಮಾಜದ ಜನತೆಯನ್ನು ಅನ್ನೆಸೆಸರಿಯಾಗಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಲ್ಲವ ಸಮಾಜ ಆಡಳಿತ ಪಿಲಿಕುಲಕ್ಕೆ ಏನು ಸಂಬಂಧವೇ ಇಲ್ಲ. ರವಿಶಂಕರ್ ವಿಜಾರ್ ಅವರು ಹೇಳ್ತಾರೆ, ಇವರು ಈಗ ನಾನು ಕೇಳ್ತಾ ಇರೋದು, ರವಿಶಂಕರ್ ವಿಜಾರ್ ಅವರು ಮೂಡ ಚೇರ್ಮನ್ ಆಗಿದ್ದಾಗ ಅವರ ಕೊಡುಗೆ ಏನು, ಬಿಲ್ಲವ ಸಮಾಜಕ್ಕೆ ಕೊಡುಗೆ ಏನು? ಇವರದೇ ಪಾರ್ಟಿಯಲ್ಲಿ ಇರುವ ಜಗದೀಶ್ ಅಧಿಕಾರಿ ಕೆಲವು ಸಮಯದ ಹಿಂದೆ ಬಿಲ್ಲವ ಸಮಾಜದ ಬಗ್ಗೆ ಕೇವಲವಾಗಿ ಕೀಳವಾಗಿ ಮಾತಾಡಿದ್ದಾರೆ. ಕೋಟಿ ಚೆನ್ನೈರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ್ ಪೂಜಾರಿಯ ಬಗ್ಗೆ ಮಾತಾಡಿದ್ದಾರೆ. ಅವರು ಜಿಲ್ಲೆಯ ಉಪಾಧ್ಯಕ್ಷರಾಗಿದ್ದಾರೆ ಬಿಜೆಪಿದು. ಆವಾಗ ರವಿಶಂಕರ್ ವಿಜಾರ್ ಆಗಲಿ ಅಥವಾ ಅವರ ಟೀಮ್ ಪ್ರೆಸ್ ಮೀಟಲ್ಲಿ ಕೂತಿದ್ದಾರೆ, ಅವರು ಎಲ್ಲಿದ್ದರು? ಯಾರು ಒಂದು ಅಕ್ಷರವನ್ನು ಮಾತಾಡಲಿಲ್ಲ. ಮತ್ತೆ ಜಗದೀಶ್ ಅಧಿಕಾರಿಯನ್ನು ಬಿಜೆಪಿ ಪಕ್ಷದಿಂದ ತೆಗಿಲೂ ಇಲ್ಲ. ವಾಯ್ಸ್ ಅಪ್ ಮಾಡಿದ್ದು ಬಿಡಿ, ಅಟ್ಲೀಸ್ಟ್ ಹುದ್ದೆಯಿಂದ ತೆಗಿಲಿಲ್ಲ. ಆವಾಗ ಇವರಿಗೆ ಬೇಜಾರಂತ ಅನಿಸ್ಲಿಲ್ವಾ? ಬಿಲ್ಲವ ಸಮಾಜ ಆಗ ಅವರಿಗೆ ನೆನಪಾಗ್ಲಿಲ್ವಾ? ಈಗ ರವಿಶಂಕರ್ ವಿಜಾರ್ ಒಬ್ಬರು ರೆಪ್ರೆಸೆಂಟೇಟಿವ್ ಇವರು ಬಿಲ್ಲವ ಸಮಾಜದ. ಆ ಟೈಮಲ್ಲಿ ಒಂದು ಮಾತಾಡ್ಬೋದಿತ್ತು ಬಿಲ್ಲವ ಸಮಾಜದ ಪರವಾಗಿ, ಅವರು ಮಾತಾಡಲಿಲ್ಲ. ಆ ರೀತಿ ಅವರನ್ನು ಕರೀಲಿಲ್ಲ, ಇವರನ್ನು ಕರೀಲಿಲ್ಲ ಕಾರ್ಯಕ್ರಮಕ್ಕೆ ಹೇಳುವುದಾದರೆ, ಹರೀಶ್ ಕುಮಾರ್ ಅವರು ನಮ್ಮ MLC ಆಗಿದ್ದಾರೆ, ಅವರು ಬಿಲ್ಲವ ಸಮಾಜಕ್ಕೆ ಸೇರಿದವರು. ಇವರು ಆಡಳಿತ ಮಾಡ್ತಾ ಇದ್ದಾಗ
ಎಷ್ಟು ಸಲ ಹರೀಶ್ ಕುಮಾರನ್ನು ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ, ಎಷ್ಟು ಗೌರವವನ್ನು ತೋರಿಸ್ಕೊಂಡಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಇರುವಂಥದ್ದು ಯಾರನ್ನು ಕರೆದಿದ್ದಾರೆ ಯಾರನ್ನು ಕರೀಲಿಲ್ಲ ಅಂತಲ್ಲ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ಡಿಸ್ಟ್ರಿಕ್ಟ್. ಅದು ಇಂಪಾರ್ಟೆಂಟ್. ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಈಗ ನಮ್ಮ ಉಮಾನಾಥ್ ಕೋಟ್ಯಾನವರೇ 5-6 ವರ್ಷಗಳಿಂದ, ಈಗ ಅವರ ಆಡಳಿತ ಅವಧಿ ಇರುವಾಗ, ಅವರ ಸರಕಾರ ಇರುವಾಗ, ಅವರು MLA ಆಗಿದ್ದಾಗ, ಈಸ್ ಅ ಸೆಕೆಂಡ್ ಟೈಮ್ MLA, ಎಷ್ಟು ಅನುದಾನಗಳನ್ನು ಪಿಲಿಕುಲಕ್ಕೆ ಕೊಟ್ಟಿದ್ದಾರೆ, ಕಂಬಳಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತೆ ರವಿಶಂಕರ್ ಮಿಜಾರ್ ಅವರು ಹೇಳಿಕೆಗಳನ್ನು ಕೊಡ್ತಾರೆ, ಮೂಡುಬಿದ್ರೆಯಲ್ಲಿ ಅಂದರೆ ಉಮಾನಾಥ್ ಕೋಟ್ಯಾನ್ ಇಲ್ಲದೆ ಕಂಬಳವೇ ಇಲ್ಲ, ಆ ರೀತಿ ಮಾತಾಡ್ತಾರೆ ಅವರು. ಈಗ ಮೂಡುಬಿದ್ರೆ ಕಂಬಳ ಏನಿದೆ ಅದು ಮಾಜಿ ಶಾಸಕರಾದ ಅಭಯ್ ಚಂದ್ರ ಜೈನ್ ಅವರು ಸ್ಟಾರ್ಟ್ ಮಾಡಿದ್ದು, ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ಈಗ ಅಲ್ಲಿ ಶಾಸಕರವರಲ್ಲ, ಅವರು ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗಂತ ಹೇಳಿ ಕಂಬಳ ಎಲ್ಲ ಕಂಬಳಕ್ಕೆ ಕಾಂಟ್ರಿಬ್ಯೂಷನ್, ಎಲ್ಲ ಇದಕ್ಕೆ ಕ್ರೆಡಿಟನ್ನು ಅವರಿಗೆ ಕೊಡುವಂಥದ್ದು ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಅದಲ್ಲದೆ ಈ ಪಿಲಿಕುಲ ಅಂತ ಪರಿಸರದಲ್ಲಿ ನಾವು ನೋಡಿದ್ದೇವೆ, ಯಾವುದೇ ಆಕ್ಟಿವಿಟೀಸ್ ಆಗ್ತಾ ಇರಲಿಲ್ಲ ಇಷ್ಟು ಟೈಮ್. ಹಾಗಾಗಿ ಜಿಲ್ಲಾಡಳಿತ ಅದೇ ರೀತಿ ಸರಕಾರ ಸೇರಿಕೊಂಡು ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೆ ಬೇಕಾಗಿ DCಯ ಮುಖಾಂತರ ಅಲ್ಲಿ ಒಂದು ತುಳುನಾಡು ಕಂಬಳ ಉತ್ಸವ ಅಂತ ಹೇಳಿ, ತುಳುನಾಡ ಕಂಬಳ ಉತ್ಸವ ಅಂತ ಹೇಳಿ ಆರ್ಗನೈಸ್ ಮಾಡಲಿಕ್ಕೆ ಮಾಡಿಕೊಂಡಿದ್ದಾರೆ. ಜನರು ಜಾಸ್ತಿ ಅಲ್ಲಿ ಅಟ್ರಾಕ್ಟ್ ಆಗಬೇಕು, ಮಂಗಳೂರಲ್ಲಿ ಟೂರಿಸಂ ಇಂಪ್ರೂವ್ ಆಗಬೇಕು ಅಂತ ಹೇಳಿ ನಮ್ಮ DC ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದು ಒಂದು ಕಾರ್ಯಕ್ರಮ ಪಿಲಿಕುಲದಲ್ಲಿ ಆಯೋಜಿಸಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಹೇಗೂ ಅಲ್ಲಿ ಹೋಗಿದ್ರು, ಸೊ ಏನೋ ಸ್ವಲ್ಪ ಟೈಮ್ ಇತ್ತು, ವೀಕ್ಷಣೆ ಮಾಡ್ಕೊಂಡಿದ್ರು, ಇನ್ಸ್ಪೆಕ್ಷನ್ ಮಾಡಿದರು. ಸೊ BJP ಅವ್ರ ಹತ್ರ ಫೋನ್ ಮಾಡಿ ಕೇಳಿಕೊಂಡು ವೀಕ್ಷಣೆ ಮಾಡಬೇಕು, ಅವರ ಕೆಲಸ ಮಾಡಬೇಕು ಅಂತ ಯಾರ ಹತ್ರ ಸಹ ಕೇಳಬೇಕಂತಿಲ್ಲ. DC ಅವರಿಗೆ ಅವರ ಕೆಲಸ ಗೊತ್ತಿದೆ. ನಾವು DCಯನ್ನು ನೋಡಿದ್ದೇವೆ. ಈಗ ಇರುವಂಥ ಜಿಲ್ಲಾಧಿಕಾರಿ ಯಾರಿದ್ದಾರೆ ನಮ್ಮ ಮಂಗಳೂರಲ್ಲಿ, ಅವರಷ್ಟು ನಿಷ್ಠಾವಂತರು, ಅವರಷ್ಟು ಹ್ಯುಮ್ಯಾನಿಟೇರಿಯನ್, ಅವರಷ್ಟು ಸೆನ್ಸಿಬಲ್ ಜನ ನಾವು ನೋಡಲಿಲ್ಲ. ಯಾಕೆಂದರೆ ನೋಡಿದ್ದೇವೆ ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಯಾವ ರೀತಿ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ, ಎಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ಸ್ಗಳನ್ನು ತಗೊಳ್ತಾ ಇದ್ದಾರೆ ಅಂತೇಳಿ. DC ಆದವರಿಗೆ ಪ್ರತಿಯೊಬ್ಬ MLAನಿಗೆ ಫೋನ್ ಮಾಡಿ ನಾನು ಇವತ್ತು ಎಲ್ಲಿ ಹೋಗಬೇಕು, ಏನು ಕಾರ್ಯ ಮಾಡಬೇಕು ಅಂತ ಹೇಳ್ಕೊಳ್ಳುವ ಅಗತ್ಯ ಇಲ್ಲ. ಆದರೆ ಇವರು ಇಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರಂತಾದರೆ ಇದು ಇವರ ಮನಸ್ಥಿತಿ ಮತ್ತು ಇವರ ಸಿದ್ಧಾಂತಗಳನ್ನು ಇದು ತೋರಿಸ್ಕೊಳ್ತದೆ. ಕಂಬಳ ಬಿಟ್ಟು ಈ ಇಶ್ಯೂ ಇವರು ಏನು ಕ್ರಿಯೇಟ್ ಮಾಡಿದ್ದಾರೆ, ಇದನ್ನು ಬಿಟ್ಟು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ ತುಂಬ ಇದೆ ಮಂಗಳೂರು ಜಿಲ್ಲೆಯಲ್ಲಿ. ಚಿಂತನೆ ಮಾಡುವಂಥ ಸಮಸ್ಯೆಗಳು ತುಂಬ ಇದೆ. ರೋಡ್ಸ್ ಸರಿಯಾಗಿಲ್ಲ, ಎಷ್ಟೋ ಒಂದು ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದೆ, ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಇಲ್ಲ. ಅದನ್ನೆಲ್ಲ ಬಿಟ್ಟು ಅವರನ್ನು ಕರೀಲಿಲ್ಲ, ಇವರನ್ನು ಕರೀಲಿಲ್ಲ ಅಂತ ಹೇಳಿಕೊಂಡು ಅದನ್ನೇ ಒಂದು ಆ ಜಾತಿಯನ್ನು ಕರೀಲಿಲ್ಲ, ಈ ಜಾತಿಯನ್ನು ಕರೀಲಿಲ್ಲ. ಇಲ್ಲಿ ಮಂಗಳೂರಲ್ಲಿ ಬಿಲ್ಲವರು ಮಾತ್ರ ಇರುವುದಲ್ಲ, ಎಲ್ಲ ಜಾತಿಯವರಿದ್ದಾರೆ. ಮತ್ತು ಈ ಇಶ್ಯೂ ಪರ್ಟಿಕ್ಯುಲರ್ ಆಗಿ DC ಅವರು ಉಮಾನಾಥ್ ಕೋಟ್ಯಾನವರಿಗೆ ವೈಯಕ್ತಿಕವಾಗಿ ಫೋನ್ ಮಾಡಿದರು. ಎಲ್ಲ MLAಗಳಿಗೆ ಫೋನ್ ಮಾಡಿದರು, ಉಮಾನಾಥ್ ಕೋಟ್ಯಾನಿಗೂ ಫೋನ್ ಮಾಡಿದರು. ಉಮಾನಾಥ್ ಕೋಟ್ಯಾನವರು ಫೋನ್ ರಿಸೀವ್ ಮಾಡಲಿಲ್ಲ. ಒಬ್ಬ MLA ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ಅವನ ಮನೆಗೆ ಹೋಗಿ ಅವನಿಗೆ ಬ್ಯಾಂಡ್ ವಾದ್ಯ ಇಟ್ಕೊಂಡು ಹೋಗಿ ಅವನನ್ನು ಎಚ್ಚರ ಮಾಡಿಕೊಂಡು ಅವನಿಗೆ ಹೇಳಬೇಕು ಅನ್ನುವಂಥದ್ದು ಏನೂ ಇಲ್ಲ. ಆದರೂ ನಮ್ಮ DC ಅವರು ಉಮಾನಾಥ್ ಕೋಟ್ಯಾನವರಿಗೆ SMS ಮುಖಾಂತರ ಮೆಸೇಜನ್ನು ಮಾಡಿ ತಿಳಿಸಿದ್ದಾರೆ. ಮತ್ತು ನಮಗೆ ಹೇಳಿಲ್ಲ ಅಂತ ಹೇಳುವಂಥದ್ದು ಖಂಡಿತವಾಗಿ ಇದು ಸರಿಯಲ್ಲ. ಈ ಹಿಂದೆಯೂ ಈ ಉತ್ಸವ ನಡೆದಿತ್ತು. ಅದರಲ್ಲಿ ರಮಾನಾಥ್ ರೈ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವರೇ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂಥದ್ದು. ಮತ್ತು ಈ ಉಮಾನಾಥ್ ಕೋಟ್ಯಾನವರು ಗೌರವ ಅಧ್ಯಕ್ಷರಾಗಿದ್ದರು ಪ್ರೀವಿಯಸ್ಲಿ. ಲಾರೆನ್ಸ್ ಸಭಾಧ್ಯಕ್ಷರಾಗಿದ್ದರು. ಉಮಾನಾಥ್ ಕೋಟ್ಯಾನವರು ಸಭಾಧ್ಯಕ್ಷರಾಗಿದ್ದರು ಈ ಕಾರ್ಯಕ್ರಮದ್ದು. ಈಗ ಪ್ರೆಸೆಂಟ್ಲಿ ಎಲ್ಲ MLAಗಳು ಅಲ್ಲಿ ಮೆಂಬರ್ಸ್ಗಳಾಗಿ ಇರುವಂಥದ್ದಷ್ಟೇ. ಹಾಗಿರುವಾಗ ಇದನ್ನು ಇಷ್ಟು ಸಣ್ಣ ವಿಷಯವನ್ನು ಇಟ್ಕೊಂಡು ಅದರ ಮೇಲೆ ಅದನ್ನು ಜಾತಿ ತಂದು ಅನ್ನೆಸೆಸರಿಯಾಗಿ ಇದನ್ನು
ಎಕ್ಸಾಜುರೇಟ್ ಮಾಡೋದಕ್ಕಿಂತ ಮಂಗಳೂರಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳಾಗಲಿ, ಎಲ್ಲ BJP ಕಾಂಗ್ರೆಸ್ ಶಾಸಕರೆಲ್ಲ ಒಟ್ಟು ಸೇರಿಕೊಂಡು ಮಂಗಳೂರನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೋಡಲಿ, ಅದರ ಬಗ್ಗೆ ಚರ್ಚೆ ಮಾಡುವ. ಅದು ಬಿಟ್ಟು ಬಿಲ್ಲವ ಸಮಾಜದ MLA ಅನ್ನು ಕರೀಲಿಲ್ಲ, ಬಂಟ ಸಮಾಜದ, ನಾಳೆ ಎಲ್ಲರೂ ಒಬ್ಬೊಬ್ರು ಫಾರ್ವರ್ಡ್ ಬರ್ತಾರೆ ಜಾತಿ ಹಿಡ್ಕೊಂಡು. ಜಾತಿ ರಾಜಕೀಯ ಮಾಡೋದು ಬಿಟ್ಟು ಅಭಿವೃದ್ಧಿಗೆ ಗಮನ ಕೊಡಿ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಲ್ಲಿ ಆ್ಯಕ್ಚುಲಿ ಏನು ಪರ್ಪಸ್ ಏನಿದೆ, ಮೋಟಿವ್ ಏನಿದೆ, ಅದನ್ನು ಡೈವರ್ಟ್ ಮಾಡಿಕೊಂಡು ಸಬ್ಜೆಕ್ಟನ್ನು ತಿರುಗಿಸ್ತಿದ್ದಾರೆ. ಉಮನಾಥ್ ಕೋಟ್ಯಾನ್ MLA ಆಗಿದ್ದಾಗ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಪಿಲಿಕುಲಕ್ಕೆ, ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅಭಯ್ ಚಂದ್ರ ಜೈನ್ ಪ್ರೀವಿಯಸ್ಲಿ MLA ಆಗಿದ್ದಾಗ ಸಹ ಅಭಯ್ ಚಂದ್ರ ಜೈನ್ ಅವರು ಅಲ್ಲಿ ಅಧ್ಯಕ್ಷರಾಗಿರಲಿಲ್ಲ ಕಮಲಾ ಸಮಿತಿದು. ಲೋಬೋ ಸರ್ ಮತ್ತೆ ಬಳ್ಳಾಲ್ ಅವರು, ಜೀವನ್ದಾರ್ ಬಳ್ಳಾಲ್, DC ಅವರು ವೈಯಕ್ತಿಕವಾಗಿ ಅವ್ರಿಗೆ ಫೋನ್ ಮಾಡಿದ್ದಾರೆ, ಪ್ರೂಫಿಗೆ ಅವರು ಮೆಸೇಜ್ ಮಾಡಿದ್ದಾರೆ. SMS ಮುಖಾಂತರ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದಾಗ ಅವರು SMS ಮುಖಾಂತರ ಅವರನ್ನು ಇನ್ವೈಟ್ ಮಾಡಿದ್ದಾರೆ. ಈಗ ಒಬ್ಬ ಮನುಷ್ಯ ಫೋನ್ ರಿಸೀವ್ ಮಾಡೋದಿಲ್ಲ ಅಂತಾದರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಇಂಡಿವಿಜುವಲ್ ಆಗಿ ಇಲ್ಲಿ ಇಷ್ಟು ಜನ ಶಾಸಕರಿದ್ದಾರೆ, ಒಬ್ಬೊಬ್ಬರನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ದ ಸೇಫರ್ ಸೈಡ್ ಇವರು ಏನು ಮಾಡಿದ್ದಾರೆ ಅಂದರೆ SMS ಮಾಡಿದ್ದಾರೆ, ಇನ್ವೈಟ್ ಮಾಡಬೇಕು ಅಂತ ಇದೆ. ಇನ್ವೈಟ್ ಮಾಡೋದು ಯೂಶ್ವಲಿ ಏನು, ಫೋನ್ ಮುಖಾಂತರ ಇನ್ವಿಟೇಷನ್ ಕಳಿಸ್ಕೊಂಡು ಅವರ ಅಡ್ರೆಸ್ಸಿಗೆ ಇನ್ವಿಟೇಷನ್ ಕಳಿಸುವಂಥದ್ದು, ಅಥವಾ ಫೋನ್ ಮುಖಾಂತರ ಅವರು ಇನ್ವೈಟ್ ಮಾಡುವಂಥದ್ದು. DC ಖುದ್ದಾಗಿ ಅವರ ಮನೆಗೆ ಹೋಗಿ ಇನ್ವೈಟ್ ಮಾಡುವಂಥದ್ದು ಎಲ್ಲೂ ಇಲ್ಲ, ಯಾರನ್ನು ಮಾಡೋದು ಇಲ್ಲ. ನನ್ನ ಪ್ರಕಾರ ನನಗೆ ಗೊತ್ತಿದ್ದಾಗೆ ಯಾವ ಮಿನಿಸ್ಟರ್ ಮನೆಗೆ ಸಹ ಇಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ಥ್ರೂಔಟ್ ದ ಇಯರ್ ಸರಕಾರ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಸರಕಾರಿ ಕಾರ್ಯಕ್ರಮ ಆಗ್ತಾ ಇರ್ತದೆ ಅಂತ ಹೇಳಿ DC ಅವರ ಕೆಲಸ ಬಿಟ್ಟು ಈ ಶಾಸಕರ ಮನೆಗಳಿಗೆ ಸುತ್ತಾಡುವಂಥದ್ದು ನಾವಂತೂ ನೋಡಲಿಲ್ಲ. ನಮ್ಮ ಪಕ್ಷದ ಶಾಸಕರ ಹತ್ರ ಯಾವತ್ತೂ DC ಬರಲಿಲ್ಲ ಇನ್ವೈಟ್ ಮಾಡಲಿಕ್ಕೆ, ಮನೆಗೆ ಬುಕ್ಕೆ ಹಿಡ್ಕೊಂಡೆಲ್ಲ ಬರಲಿಲ್ಲ. ಮತ್ತು BJP ಅವರು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತು ಕಂಬಳ ಸಮಿತಿಯವರು ಪರ್ಸ್ನಲಿ ಆಗಿ ಹೋಗಿ ಕರೆದಿದ್ದಾರೆ. ಈಗ ಕಂಬಳ ಸಮಿತಿ ಅಂತ ಇರ್ತದೆ, ಫೋನ್ ಮುಖಾಂತರ ಹೇಳಿದ್ದಾರೆ, ಪರ್ಸ್ನಲಿ ಆಗಿ ಅವ್ರ ಹತ್ರ ಮಾತಾಡಿದ್ದಾರೆ. ಅಲ್ಲ, ಅವರ ಅವಧಿಯಲ್ಲಿ ಈಗ ಪಿಲಿಕುಲ ಡೆವಲಪ್ಮೆಂಟ್ ಆಗಿದ್ದು ಹೌದು. ಈಗ ಮಂಗಳೂರು ಮಹಾನಗರ ಪಾಲಿಕೆ ನಡೆಸ್ತಾ ಇರೋದು ಯಾರು? ಪಾಲಿಕೆ. ಮತ್ತೆ ಸ್ಟೇಟ್ ಹೈವೇ ಇದೆ, ನ್ಯಾಷನಲ್ ಹೈವೇ ಇದೆ. ನ್ಯಾಷನಲ್ ಹೈವೇಯಲ್ಲಿ ಇಷ್ಟು ಈಗ ಜಸ್ಟ್ ನಂತೂರಿಂದ ನೀವು ಒಂದು ಜಸ್ಟ್ ಹೋಗಿ ನೋಡಿ, ಇವನ್ ಶಿರ್ತಾಡಿ ಇರ್ಬೋದು ಅಥವಾ ಇದು ಶಿರಾಡಿ ಇರ್ಬೋದು, ಶಿರಾಡಿ, ಚಾರ್ಮಾಡಿ, ಬ್ಯಾಂಗ್ಳೂರು ಕನೆಕ್ಟಿವಿಟಿ ಹೈವೇಸ್, ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಯಾರು? ಅಭಿವೃದ್ಧಿ ಎಲ್ಲಿ ಆಗಿದೆ? ಹೊಸ ಇಂಡಸ್ಟ್ರೀಸ್ ಬಂದಿದೆಯಾ ಮಂಗಳೂರಿಗೆ? ನಮ್ಮ ಯುವಕರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆಯಾ? ಅಪರ್ಚುನಿಟೀಸ್ ಎಲ್ಲಿದೆ? ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆಯಾ? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ? ಬೇರೆ ಡಿಸ್ಟ್ರಿಕ್ಟ್ ಅನ್ನು ಕಂಪೇರ್ ಮಾಡೋದಾದ್ರೆ ನಮ್ಮ ಮಂಗಳೂರು ಇಟ್ ಇಸ್ ಹೈಲಿ ಪೊಟೆನ್ಷಿಯಲ್. ಶಿವಮೊಗ್ಗದಲ್ಲಿ ಇದೆ, ಶಿವಮೊಗ್ಗದಂಥ ಊರಲ್ಲಿ ಅಲ್ಲಿ ಇದೆ, ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲದೂ ಇದೆ. ಬಟ್ ನಮ್ಮಲ್ಲಿ ಇಲ್ಲ. ಏನು ಡೆವಲಪ್ಮೆಂಟ್ ಆಗಿದೆ ಇಷ್ಟು ವರ್ಷಗಳಲ್ಲಿ? ಈಗ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾದ ಮೇಲೆ ಏನು ದೊಡ್ಡ ಪ್ರಾಜೆಕ್ಟ್ ಬಂದಿದೆ? ಈಗ ಇಲ್ಲಿ ಇಷ್ಟೆಲ್ಲ ಯಾವ ಪ್ರಾಜೆಕ್ಟ್ಸ್ಗಳಿದೆ ಎಲ್ಲ ನಮ್ಮ ಕಾಂಗ್ರೆಸ್ ಶಾಸಕರು ಸಂಸದರು ಮಾಡಿದಂಥದ್ದು. ಒಂದು ತೋರಿಸಿ ನೀವು, ಇದು BJP ಅವರು ಮಾಡಿದ್ದು ಅಂತ ಹೇಳಿ, ಇದು ನಳಿನ್ ಕುಮಾರ್ ಕಟೀಲ್ ಅವರ ಕೊಡುಗೆ ಅಂತ ಒಂದು ತೋರಿಸಿ, ಒಂದು ಹೇಳಿ ನೀವು. ಈಗ ಕೂಳೂರು ಬ್ರಿಡ್ಜ್ ನಾವು ನೋಡ್ತೇವೆ, ಎಷ್ಟು ಇನ್ಕನ್ವೀನಿಯನ್ಸ್ ಇದೆ, ಎಷ್ಟು ಟೈಮಿಂದಲ್ಲಿ ಕೆಲಸ ನಡೀತಾ ಇದೆ. ಅದೇ ನೀವು ಕೇರಳಕ್ಕೆ ಹೋಗಿ, ಕಾಸರಗೋಡು ಬಾರ್ಡರ್ ಅನ್ನು ಕ್ರಾಸ್ ಮಾಡಿ ಹೋಗಿ, ಅಲ್ಲಿದು ಡೆವಲಪ್ಮೆಂಟ್ಸ್ ನೋಡಿ, ಅಲ್ಲಿದು ಹೈವೇ ರೋಡ್ಸ್ ನೋಡಿ, ಅಲ್ಲಿ ಅವರು ಯಾವಾಗ ಸ್ಟಾರ್ಟ್ ಮಾಡಿದ್ದು ನೋಡಿ, ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ. ತಲಪಾಡಿಯಿಂದ ಆಚೆ ಹೋಗಿ ನೋಡಿ, ಈ ತಿಂಗಳು ಹೋಗಿ ನೆಕ್ಸ್ಟ್ ಮಂತ್ ನೋಡಿ, ಎಷ್ಟು ಡ್ರಾಸ್ಟಿಕ್ ಕೆಲಸಗಳು ಆಗ್ತಾ ಇದೆ. ಇಲ್ಲಿ ಮೇನ್ ವಿಷಯ ಏನಂದ್ರೆ ಜನರು ಮಾತಾಡೋದಿಲ್ಲ, ಅತಿ ಬುದ್ಧಿವಂತರಾಗಿದ್ದಾರೆ. ಇಲ್ಲಪ್ಪ, ಇಷ್ಟೆಲ್ಲ ಕೆಲಸ ಆಗೋದು ಮತ್ತೆ ಹೇಗೆ? ಇವಾಗ ಇಲ್ಲಿ ಇಷ್ಟೆಲ್ಲ ಕೆಲಸ ನಡೀತಾ ಇದೆಯಲ್ಲ, 5 years ಈಗ ಅವ್ರದ್ದಿದ್ದದಲ್ಲ, ಈಗ ನಮ್ದು ಈಗ ಜಸ್ಟ್ ಆಗಿ 1 ವರ್ಷ ಆಗಿದೆ ಅಷ್ಟೇ.
ಈಗ ಇಷ್ಟೆಲ್ಲ ಇಲ್ಲಿ ಮಾರ್ಕೆಟ್ಸ್ಗಳಾಗಿರ್ಬೋದು, ಹೈಟೆಕ್ ಮಾರ್ಕೆಟ್ಸ್ಗಳಾಗಿರ್ಬೋದು, ಈಗ ಒಂದು ವರ್ಷದ ಹಿಂದೆ ಯಾರಿದ್ರು, ಯಾರ ಸರ್ಕಾರ ಇತ್ತು? ಈಗ ಪ್ರೆಸೆಂಟ್ 100% ನಮ್ಮವರು ಮಾಡೇ ಮಾಡ್ತಾರೆ. ಈಗ ಪ್ರವೀಣ್ ಚಂದ್ರ ಆಳ್ವಾಲಿ ಮೋಸ್ಟ್ಲಿ ಕಾರ್ಪೊರೇಟರ್ ಆಗಿದ್ದಾರೆ, ಹೌದಲ್ಲ? ಪಂಚಾಯತ್ ಬರ್ತದ? ಪಂಚಾಯತ್ ಯಾವ್ದು ಬರ್ತದೆ? ಯುಟಿ ಖಾದರ್ ಅವರ ಕ್ಷೇತ್ರ ಬರ್ತದ? ಮತ್ತೆ ವೇದವ್ಯಾಸ್ ಕಾಮತ್ ಅಂದ್ರೆ ಓಕೆ, ಅದು ನಮ್ದು ಆಗುವಾಗ ಅವ್ರು ಹೇಳ್ತಾರೆ ಬಿಡುಗಡೆ ಆಗ್ತಿಲ್ಲ. ಈಗ ಸುರತ್ಕಲ್ ಮಾರ್ಕೆಟ್ ಹೋದ ಅವಧಿಯಲ್ಲಿ ಭರತ್ ಶೆಟ್ಟರಲ್ಲಿ ಶಾಸಕರಾಗಿದ್ರು, ಬೆಂಗಳೂರಲ್ಲಿ ಅವ್ರದೇ ಸರ್ಕಾರ ಇತ್ತು, ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಇತ್ತು, ಮಾಡಿಸ್ಬೋದಿತ್ತಲ್ಲ. ಒಂದು ಇಟ್ಟಿಗೆ ಒಂದು ಕಲ್ಲು ಆ ಕಡೆ ಈ ಕಡೆ ಆಗ್ಲಿಲ್ಲ. ಆಗ್ತದೆ, ಪ್ರಪೋಸಲ್ಸ್ಗಳನ್ನು ಕೊಟ್ಟಿದ್ದಾರೆ, ಆಗ್ತದೆ ಶೀಘ್ರದಲ್ಲಿ. ಇನ್ನು 1 ವರ್ಷದಲ್ಲಿ ಎಲ್ಲ ಕಾಮಗಾರಿಗಳು ಶುರು ಆಗ್ತದೆ. ಅವರು ಹೇಳ್ತಾರೆ ಅವರೆಷ್ಟು ಅಭಿವೃದ್ಧಿಯನ್ನು ಮಾಡಿದಾರಂತೆ, ಎಷ್ಟು ಅನುದಾನ ಅವ್ರು ತಂದಿದ್ದಾರಂತೆ, ಅದನ್ನು ಕೇಳಿ ನೀವು ಅವ್ರ ಹತ್ರ ಕೇಳಿ. ಎಷ್ಟು ಅನುದಾನಗಳನ್ನು ಅವರು ತಂದಿದ್ದಾರೆ ಅವರ ಅವಧಿಯಲ್ಲಿ. ಅವರು ಒಂದು ಕಣ್ಣಿಗೆ ತೋರುವಂತ ಒಂದು ಪ್ರಾಜೆಕ್ಟ್ ಅನ್ನು ವೇದವ್ಯಾಸ್ ಇದು ನಾನು ಮಾಡಿದ್ದು, ನಾನಿದ್ದಾಗ ಆಗಿದ್ದು ಅಂತ ಅವರು ಹೇಳಿ. JR ಲೋಬೋ ಶಾಸಕರಾಗಿದ್ದಾಗ ಏನು ಮಾಡಿದ್ದಾರೆ ಅದನ್ನು ಅಲ್ಪ ಸ್ವಲ್ಪ ಕೆಲವು ಕಡೆ ಕಂಪ್ಲೀಟ್ ಮಾಡಿದ್ದಾರೆ ಬಿಟ್ರೆ, ಈ ಮಾರ್ಕೆಟ್ ಅಥವಾ ಈ ರೋಡ್ ಅಥವಾ ಈ ಪಾರ್ಕ್ ಇದಕ್ಕೆ ನಾನು ಅನುದಾನ ಕೊಟ್ಟದ್ದಂತ ಅವ್ರು ಹೇಳಿದ್ದು ತೋರಿಸ್ಲಿ, ಇದು ನನ್ನ ದೇಣಿಗೆ ಅಂತ ಹೇಳಿ ಅವರು. ಇನ್ನು ಎಷ್ಟೋ ಒಂದು ಆ ಪ್ರೀವಿಯಸ್ ಟರ್ಮಲ್ಲಿ, ಹೋದ ಟರ್ಮ್ ಅಲ್ಲ ಪ್ರೀವಿಯಸ್ ಟರ್ಮಲ್ಲಿ ಎಷ್ಟೋ ಒಂದು ಪ್ರಾಜೆಕ್ಟ್ಗಳು ಇನ್ನೂ ಇನ್ಕಂಪ್ಲೀಟ್ ಆಗಿದೆ. ಕಾಟಿಪಳ್ಳ ಮಾರ್ಕೆಟ್ ಆಗಿರ್ಬೋದು, ಕಾವೂರು ಮಾರ್ಕೆಟ್ ಆಗಿರ್ಬೋದು, ಹೌದು ಹೌದು. ಯಾರ ಟೈಮಲ್ಲಿ ದಿನ ನಿಗದಿಯಾಗಿದ್ದದ್ದು? ಯಾರ ಟೈಮಲ್ಲಿ, ಯಾವಾಗ ದಿನ ನಿಗದಿಯಾಗಿದ್ದದ್ದು? BJP ಸರ್ಕಾರ ಇರುವಾಗ ಅವ್ರು ಕಂಪ್ಲೀಟ್ ಮಾಡಲಿಲ್ಲ. ಬಟ್ ಈ ಸಲ ಅದು ಖಂಡಿತವಾಗಿ ಕೆಲಸ ಅಲ್ಲ, ಆಗ್ತದೆ. ಈಗ ನೀವು ಅಲ್ಲಿ ಹೋಗಿ ನೋಡಿರ್ಬೋದು, ತುಂಬಾ ವೇಗವಾಗಿ ಕೆಲಸಗಳು ನಡೀತಾ ಇದೆ. ಈಗಲೂ ಅಲ್ಲಿ ಕಾಮಗಾರಿ ನಡೀತಾ ಇದೆ, ಕೆಲಸ ಏನು ಸ್ಥಗಿತ ಆಗಲಿಲ್ಲ. ಈಗ ನೋಡಿ 100% ಇನ್ನು 1 ವರ್ಷದ ಒಳಗೆ DC ಆಫೀಸ್ ಮಂಗಳೂರಿಂದ ಶಿಫ್ಟ್ ಆಗ್ತದೆ. 1 ವರ್ಷದ ಒಳಗೆ ಮ್ಯಾಕ್ಸಿಮಮ್ ಹೇಳಿದ್ದು ನಾನು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. UPI ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು 1 ನಡೆಸ್ತಾ ಇರುವ ATM. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, KSRTC ಕಮರ್ಷಿಯಲ್ ಬಿಲ್ಡಿಂಗ್ನ 1st ಫ್ಲೋರ್, ಸಿಟಿ ಗೋಲ್ಡ್ನ ಎದುರು, ಜುಮಾ ಮಸೀದಿ ಬಳಿ, ಮುಖ್ಯ ರಸ್ತೆ, ಪುತ್ತೂರು. KEB ಬಿಲ್ ಕೌಂಟರ್ನ ಎದುರುಗಡೆ, ಸೋನು ಸ್ಟುಡಿಯೋ ಬಳಿ, ಮಾರ್ಕೆಟ್ ರಸ್ತೆ, ಪುತ್ತೂರು. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ.